ಕರ್ನಾಟಕ ರಾಜ್ಯ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ 8 ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ಪ್ರದರ್ಶನ ಮಂಗಳೂರಿನ ಕಾಪ್ರಿಗುಡ್ಡೆ ಬಳಿಯ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಮುಂಭಾಗ ಇಂದು ಬೆಳಗ್ಗೆ ಜರುಗಿತು. ಪ್ರಾವಿಡೆಂಟ್ ಫಂಡ್ ಪೆನ್ಷನ್ದಾರರಿಗೆ ತಿಂಗಳಿಗೆ ಕನಿಷ್ಠ ಪಿಂಚಣಿ 3000 ರೂಪಾಯಿ ನಿಗದಿ ಮಾಡಬೇಕು, ರದ್ದು ಮಾಡಿರುವ ಕಮ್ಯುಟೇಷನ್ ಮತ್ತು ಆರ್ಟಿಒಸಿ ಸೌಲಭ್ಯವನ್ನು ಮರುಜಾರಿ ಮಾಡಬೇಕು, ಭವಿಷ್ಯ ನಿಧಿ ಕಚೇರಿಯಲ್ಲಿ ಖಾಲಿ ಇರುವ ಸಿಬ್ಬಂದಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಇನ್ನು ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಜೆ ಬಾಲಕೃಷ್ಣ ಶೆಟ್ಟಿ, ಸಿಐಟಿಯು ನಾಯಕ ಯುಬಿ ಲೋಕಯ್ಯ, ಕರ್ನಾಟಕ ರಾಜ್ಯ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘದ ಅಧ್ಯಕ್ಷ ಸುಕುಮಾರ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್, ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಮೊದಲಾದವರು ಉಪಸ್ಥಿತರಿದ್ದು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರು. ಪ್ರಧಾನಮಂತ್ರಿ ವಿತ್ತ ಸಚಿವರಿಗೆ ಕಾರ್ಮಿಕ ಭವಿಷ್ಯ ನಿಧಿ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು. ಆರ್ಒಸಿ ಅನ್ನುವಂಥ ಸ್ಕೀಮ್ ಇತ್ತು. ಪಿಂಚಣಿದಾರರ ಪಿಂಚಣಿಯಲ್ಲಿ 10% ಅವರು ಕಡಿತ ಮಾಡಿ ನಂತರ ಅವರಿಗೆ 20 ವರ್ಷದ ನಂತರ ಒಂದು ಇನ್ಶೂರೆನ್ಸ್ ಕವರೇಜ್ ಆಗುವ ಹಾಗೆ ಒಂದು ಸ್ಕೀಮ್ ಇತ್ತು. ಅದನ್ನು ಕೂಡ ರದ್ದು ಮಾಡಿದ್ದಾರೆ. ನಾವು ಇವತ್ತು ಹೇಳ್ತೇವೆ ಅದನ್ನು ಸರ್ಕಾರ ಪುನಃ ಜಾರಿ ಮಾಡಬೇಕು ಅಂತ ನಾವು ಮರುಜಾರಿ ಮಾಡಬೇಕು ಅಂತ ಹೇಳ್ತೇವೆ. ಮಾತ್ರವಲ್ಲ, ಪಿಂಚಣಿಗೆ ತುಟ್ಟಿ ಭತ್ಯೆಯನ್ನು ಒಂದು ಲಿಂಕ್ ಮಾಡಬೇಕು ಅಂತ ನಾವು ಕೂಡ ಹೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಈ ಬೆಲೆ ಏರಿಕೆಯಿಂದ ಪ್ರತಿ ವರ್ಷ ಕಾರ್ಮಿಕರಿಗೆ ಅವರ ಜೀವನ ವೆಚ್ಚ ಹೆಚ್ಚಾಗ್ತಾ ಉಂಟು. ಅದರಿಂದ ತುಟ್ಟಿ ಭತ್ಯೆಯನ್ನು ಸೇರಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಇನ್ನು ಪಿಂಚಣಿಯನ್ನು ಲೆಕ್ಕ ಹಾಕುವಂಥ ಈಗಿನ ಕ್ರಮವನ್ನು ಬದಲಾಯಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದು ಸರಿಯಿಲ್ಲ. ಅಂದರೆ ಮುಖ್ಯವಾಗಿ ನಮ್ಮ ಹಣವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಇವತ್ತು ನಮಗೆ ಅದರಲ್ಲಿ ಪಿಂಚಣಿಯನ್ನು ಕೊಡ್ತಾ ಇದೆ. ಆದ್ದರಿಂದಾಗಿ ನಮ್ಮ ಈ ಒಂದು ಪಿಂಚಣಿಯ ಲೆಕ್ಕಾಚಾರ ಮಾಡೋದನ್ನು ಕೂಡ ಸರಿಯಾಗಿ ಇದು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಪ್ರತಿ ಒಂದು ವರ್ಷದ ಬೆಲೆ ಏರಿಕೆ ಇನ್ನು ಪ್ರತಿ ಒಂದು ಸಾಮಾನಿಗೆ GST ಪಾಡೊಂದುಲ್ಲೇರಿ ಐತ ಒಟ್ಟಿಗೆ ಇನ್ನು ಪೆನ್ಷನ್ದಾರರಿಗೆ ಬದುಕಿರಿ ತಿಕ್ಕಿನಂಚಿನ ಪೆನ್ಷನ್ ಗ್ಯಾಸ್ ಸಿಲಿಂಡರ್ದ ರೇಟ್ ಹೆಚ್ಚಾತಂಡು ಪಂಡ 400 ಇತ್ತಿನ ಐತೊಟ್ಟಿಗೆ ಸಬ್ಸಿಡಿ ಕೊರೊಂದಿತ್ತೀರಿ ಐನು ಪೂರ ಉಂತಾದು ಗ್ಯಾಸ್ ಸಿಲಿಂಡರಿಗೆ ಒಂದು ಸಾರ್ತಿ ಇರ್ಲದು ಅಂಚನೆ ಇನ್ನು ಪೆನ್ಷನ್ದಾರರಿಗೆ ಬಾರಿ ಬಂಗ ಉಂಡು ಅಕ್ಲಿ ಮರ್ದದ ಫೆಸಿಲಿಟಿ ಕೊಡು. ಆ ಮರ್ದಗ್ಲ ಇನ್ನು ಅಕ್ಲಿ ತೊನ್ನಂಚಿನ ಮರ್ದಗ್ಲ ಒಂದು ಪುನಗ ಈ ಕೊರ್ಪಿನಂಚಿನ ಪೆನ್ಷನ್ ಅವು ಒಂದು ಭಿಕ್ಷೆ ಹತ್ತು ಅವು ನಂದುಲ ಔದಾರಿ ಎಲ್ಲ ಹತ್ತು ಅವು ಎಂಕ್ಲ ಕಾಸು ಕಟ್ಟುವಂಥದ್ದು ಪೆನ್ಷನ್ದಾರರಿಗೆ ಕೊರಡ ಇತ್ತಿನಂಚಿನ ಕಾಸು. ಈ ಸಂದರ್ಭಡು ಈ ಪಿಂಚಣಿ 3000 ಬಕ್ಕ ಮಿನಿಮಮ್ ಪೆನ್ಷನ್ ಎಂಕ್ಲಕ್ಕೆ ಏನೊಂದು ಪುನಃ 4000 ತಿಕ್ಕೋಡು ಆಂಡಲ ತಿಕ್ಕುನಂಚಿನ ಪೆನ್ಷನ್ಗೆ ಐತೊಟ್ಟಿಗೆ ಪ್ರತಿ ವರ್ಷ ಕಾರ್ಮಿಕರಿಗಿಂತ ಬೆಲೆ ಏರಿಕೆಗೆ ಜಾಸ್ತಿ ಅದು ತುಟ್ಟಿ ಭತ್ಯೆ ತಿಕ್ಕೊಂಡ ಪಿಂಚಣಿಗೆ ಒಂಜಿ ತುಟ್ಟಿ ಭತ್ಯೆಲ್ಲ ಅಳವಡಿಸ್ತಾ ಇರ್ದಾಂಡ ಪಿಂಚನ್ದಾರರಿಗೆ ಒಂಜಿ ಬದುಕೊಂಡ ಐತ ಒಟ್ಟಿಗೆ ನೀನು ಪೆನ್ಷನ್ದಾರರಿಗೆ ತನ್ನ ಪ್ರಯಾಣದ ಖರ್ಚು ಪಂಡು ಒಂಜಿ 50% ಅಕ್ಲಿ ಪ್ರಯಾಣ ಡಿಸ್ಕೌಂಟ್ಲ ಮನ್ಪೋಡು ಇಂಚಿನ ಹೋರಾಟ ನಡ